ತುಳಿದವರ ಎದುರು ಪರ್ವತದಂತೆ ಬೆಳೆದು ನಿಂತವರೇ ಭೀಮರಾವ್ ಅಂಬೇಡ್ಕರ್. ಅಂಬೇಡ್ಕರ್ ಜೀವನ ಕ್ಷಣ ಕ್ಷಣಕ್ಕೂ ಕುತೂಹಲವಾಗಿತ್ತು, ಅಷ್ಟೇ ಕಠಿಣವಾಗಿತ್ತು. ಅವರ ಜೀವನದಲ್ಲಿ ದಿನಕ್ಕೊಂದು ಘಟನೆಗಳು ಹೊಸ ಹೊಸ ಪಾಠವನ್ನ ಅವರಿಗೆ ಕಲಿಸಿದ್ದವು. ಆದರೆ ಅಂದು ಕೋರ್ಟ್ನಲ್ಲಿ ನಡೆದ ಒಂದು ಕೇಸು ಒಬ್ಬನ ಜೀವನದಲ್ಲಿ ಹೊಸ ತಿರುವನ್ನೇ ತಂದಿತ್ತು. ಹಾಗಾದ್ರೆ ಅಂಬೇಡ್ಕರ್ ಮಾಡಿದ ವಾದ ಆ ಕೋರ್ಟ್ನಲ್ಲಿ ಏನಾಗಿತ್ತು? ಭೀಮರಾವ್ ಅಂಬೇಡ್ಕರ್ ಮಾಡುವ ವಾದವನ್ನ ನೋಡಿ ದೊಡ್ಡ ದೊಡ್ಡ ವಕೀಲರು ಅಲ್ಲದೆ ಕೋರ್ಟ್ನಲ್ಲಿದ್ದ ಜಡ್ಜ್ ಕೂಡ ದಂಗಾಗಿ ಹೋಗಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸತ್ಯ ಘಟನೆಯನ್ನ ನೀವು ನೋಡಿದರೆ ಇಂತಹ ಒಬ್ಬ ವ್ಯಕ್ತಿಯಲ್ಲಿ ಇಂಥದೊಂದು ವಿಚಾರ ವಿವೇಚನೆ ಬರಲು ಅದು ಹೇಗೆ ಸಾಧ್ಯ ಅಂತ. ಅಷ್ಟಕ್ಕೂ ಅಂದು ಕೋರ್ಟ್ನಲ್ಲಿ ಏನು ನಡೆಯಿತು ಅನ್ನುವುದನ್ನ ಇಂಚಿಂಚಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಿಜಕ್ಕೂ ನೀವು ಅಂಬೇಡ್ಕರ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲರ ಜೊತೆಗೆ ಕೊನೆಗೆ ಶೇರ್ ಮಾಡಿ. ಭೀಮರಾವ್ ಅಂಬೇಡ್ಕರ್ ಇಂಗ್ಲೆಂಡ್ನಿಂದ ಬ್ಯಾರಿಸ್ಟರ್ ಆಗಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಕೋರ್ಟ್ಗೆ ಬಂದಾಗ ಅಲ್ಲಿದ್ದ ಹಲವಾರು ದೊಡ್ಡ ದೊಡ್ಡ ವಕೀಲರು ಇವರನ್ನ ನೋಡಿ ಅಪಹಾಸ್ಯ ಮಾಡಿದ್ದರು. ಯಾಕಂದ್ರೆ ಅಂಬೇಡ್ಕರ್ ಮಹಾರ್ ಜಾತಿಗೆ ಸೇರಿದ ಒಬ್ಬ ದಲಿತರಾಗಿದ್ದರು. ಯಾರೋ ಕೊಟ್ಟ ಭಿಕ್ಷೆಯಿಂದ ಇಂಗ್ಲೆಂಡ್ನಲ್ಲಿ ಓದಿ ಈ ವ್ಯಕ್ತಿ ಇಂದು ಕಪ್ಪು ಕೋಟ್ ಹಾಕಿಕೊಂಡು ತಮ್ಮ ಮುಂದೆ ವಕಾಲತ್ತು ಮಾಡಲು ಬಂದಿದ್ದು ನೋಡಿ ಅತ್ಯಂತ ಹೀನವಾಗಿ ಕಂಡಿದ್ದರು. ಅಂದಿನ ಪ್ರಸಿದ್ಧ ವಕೀಲರಾದಂತಹ ಹಾಗೂ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಂತಹ ಸೈಯದ್ ಹಸನ್ ಇಮಾಮ್ ಹಾಗೂ ಇನ್ನೊಬ್ಬ ಪ್ರಸಿದ್ಧ ವಕೀಲರಾದಂತಹ ಬಲ್ದೇವ್ ಸಿಂಗ್ ಅಂಬೇಡ್ಕರ್ ಅವರನ್ನ ಕೋರ್ಟ್ನಲ್ಲಿ ನೋಡಿ ಕೋರ್ಟ್ ಬಿಟ್ಟೇ ಹೋಗಿದ್ದರಂತೆ. ಕಾರಣ ಇಂಥವರೆಲ್ಲ ಇನ್ನು ಮುಂದೆ ಕೋರ್ಟ್ನಲ್ಲಿ ಬರಲು ಪ್ರಾರಂಭ ಮಾಡಿದರೆ ಕೋರ್ಟಿನ ವಾತಾವರಣವೇ ಹಾಳಾಗಿ ಹೋಗುತ್ತದೆ ಎಂದು ಅವರ ಅಭಿಪ್ರಾಯವಾಗಿತ್ತು. ಇಷ್ಟೆಲ್ಲ ಓದಿ ಬೆಳೆದರೂ ಕೋರ್ಟ್ನಲ್ಲಿ ಇವರು ಹೋಗಿ ಕುಳಿತಾಗ ಅಕ್ಕಪಕ್ಕದಲ್ಲಿದ್ದ ಜನ ಕೂಡ ಎದ್ದು ಹೋಗಿದ್ದರಂತೆ. ಅಂದ್ರೆ ಅಲ್ಲಿ ಓದಿಗಿಂತ ಜಾತಿ ಧರ್ಮವೇ ಹೆಚ್ಚಾಗಿತ್ತು. ಅಷ್ಟೇ ಅಲ್ಲದೆ ತಮ್ಮದೊಂದು ಆಫೀಸನ್ನ ಪ್ರಾರಂಭ ಮಾಡಬೇಕೆಂದು ಬಯಸಿದ್ದಾಗ ಯಾರು ಕೂಡ ಅವರಿಗೆ ಒಂದು ಬಾಡಿಗೆ ರೂಮ್ ಆಗಲಿ ಅಂಗಡಿ ಆಗಲಿ ಕೊಡಲು ಮುಂದೆ ಬರುವುದಿಲ್ಲ. ಇದಕ್ಕೆ ಕಾರಣ ಅಂಬೇಡ್ಕರ್ ಮಹಾರ್ ಜಾತಿಗೆ ಸೇರಿದ ಒಬ್ಬ ದಲಿತರಾಗಿದ್ದರು. ಕೊನೆಗೆ ಜಾಗ ಸಿಗಲಿಲ್ಲವೆಂದು ಕೋರ್ಟಿನ ಆವರಣದಲ್ಲಿದ್ದ ಒಂದು ಚಿಕ್ಕ ಗಿಡದ ಕೆಳಗೆ ಒಂದು ಮೇಜು ಹಾಗೂ ಕುರ್ಚಿಯನ್ನ ಹಾಕಿಕೊಂಡು ಅಲ್ಲಿಯೇ ತಮ್ಮ ವಕಾಲತ್ತನ್ನ ಪ್ರಾರಂಭ ಮಾಡುತ್ತಾರೆ. ಹೀಗೆ ಅಂಬೇಡ್ಕರ್ ಕೋರ್ಟಿನ ಆವರಣದಲ್ಲಿ ತಮ್ಮ ವಕೀಲಿಗಿರಿಯನ್ನ ಪ್ರಾರಂಭಿಸುತ್ತಾರೆ. ಒಂದು ವಾರ ಏನು ತಿಂಗಳು ಕಳೆದರೂ ಯಾವೊಬ್ಬ ಕ್ಲೈಂಟ್ ಕೂಡ ಬಾಬಾ ಸಾಹೇಬ್ ಹತ್ತಿರ ಬರುವುದಿಲ್ಲ. ಈ ಸಮಯದಲ್ಲಿ ತಾರಾಚಂದ್ ಸೇಠ್ ಅನ್ನುವ ಒಬ್ಬ ಶ್ರೀಮಂತ ವ್ಯಾಪಾರಿಯ ಮಗನಿಗೆ ಗಲ್ಲು ಶಿಕ್ಷೆ ಆಗಿತ್ತು. ಹೇಗಾದ್ರೂ ಮಾಡಿ ತನ್ನ ಮಗನನ್ನ ಆ ಶಿಕ್ಷೆಯಿಂದ ಕಾಪಾಡಬೇಕೆಂದು ಮುಂಬೈನಲ್ಲಿ ದೊಡ್ಡ ದೊಡ್ಡ ವಕೀಲರನ್ನ ಬೇಡಿಕೊಂಡಿದ್ದರು. ಎಷ್ಟು ದುಡ್ಡು ಬೇಕಾದರೂ ಕೊಡುತ್ತೇನೆ, ಹೇಗಾದರೂ ಮಾಡಿ ತನ್ನ ಮಗನನ್ನ ಈ ಶಿಕ್ಷೆಯಿಂದ ಪಾರು ಮಾಡಿ ಎಂದು ಕೇಳಿಕೊಂಡಿದ್ದರು. ಈ ಕೇಸ್ ಫೈಲ್ ನೋಡಿದ ಯಾವೊಬ್ಬ ವಕೀಲು ಕೂಡ ಈ ಒಂದು ಕೇಸನ್ನ ತೆಗೆದುಕೊಳ್ಳಲು ಮುಂದೆ ಬರುವುದಿಲ್ಲ. ಇದೇ ಸಮಯದಲ್ಲಿ ಆ ಶ್ರೀಮಂತ ವ್ಯಾಪಾರಿ ₹100 ಖರ್ಚು ಮಾಡಿಬಿಟ್ಟಿದ್ದ. ಯಾಕಂದ್ರೆ ಅವನಿಗಿದ್ದ ಒಬ್ಬ ಮಗನೇ, ಅವನ ಆಸ್ತಿಯ ಹಕ್ಕುದಾರ ಅವನೇ ಆಗಿದ್ದ. ಅವನೇ ಇಲ್ಲದ ಮೇಲೆ ತಾನು ಇಷ್ಟು ವರ್ಷ ದುಡಿದಿದ್ದು ಶೂನ್ಯ ಅಂತ. ದೊಡ್ಡ ದೊಡ್ಡ ಬ್ಯಾರಿಸ್ಟರ್ಗಳನ್ನು ಕೂಡ ಭೇಟಿ ಮಾಡಿ ಮಗನ ಫೈಲನ್ನ ತೋರಿಸಿದಾಗ ಯಾರೊಬ್ಬರು ಕೂಡ ಅದನ್ನ ಕೈಗೆತ್ತಿಕೊಳ್ಳಲು ಮುಂದಾಗುವುದಿಲ್ಲ. ಕಾರಣ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಈ ಕೇಸು ಕೋರ್ಟಿನಲ್ಲಿ ನಿಲ್ಲುವುದಿಲ್ಲ ಎಂದು. ಆ ವ್ಯಾಪಾರಿಯ ಮಗನಿಗೆ ಗಲ್ಲು ಶಿಕ್ಷೆ ಆಗೋದು ಖಂಡಿತ. ಒಂದು ವೇಳೆ ತಾವೇನಾದ್ರೂ ಈ ಕೇಸ್ ತನ್ನ ತೆಗೆದುಕೊಂಡರೆ ತಮಗೆ ಸೋಲಾಗೋದು ಗ್ಯಾರಂಟಿ ಅಂತ ಯಾರು ಕೂಡ ಈ ಕೇಸನ್ನೇ ಮುಟ್ಟುವುದಿಲ್ಲ. ಈ ಕೇಸನ್ನ ಆ ಶ್ರೀಮಂತ ವ್ಯಾಪಾರಿ ಅಂದಿನ ಪ್ರಸಿದ್ಧ ಬ್ಯಾರಿಸ್ಟರ್ ಸೈಯದ್ ಹಸನ್ ಇಮಾಮ್ ಹತ್ತಿರ ತೆಗೆದುಕೊಂಡು ಹೋಗುತ್ತಾರೆ. ಸೈಯದ್ ಹಸನ್ ಇಮಾಮ್ ಕೂಡ ಈ ಕೇಸನ್ನ ಮುಟ್ಟುವುದಿಲ್ಲ. ಯಾರಾದರೂ ಈ ಕೇಸನ್ನ ಮುಟ್ಟಬೇಕೆಂದರೆ ಏನೂ ಕೆಲಸ ಇಲ್ಲದಂತಹ ವಕೀಲು ಮಾತ್ರ ಈ ಕೇಸನ್ನ ತೆಗೆದುಕೊಳ್ಳಬಹುದು. ಕೋರ್ಟಿನ ಹೊರಗೆ ಒಬ್ಬ ಕೀಳ ಜಾತಿಯ ದಲಿತ ಇದ್ದಾನೆ, ಅವನಿಗೆ ಹೋಗಿ ಈ ಕೇಸನ್ನ ಕೊಡು, ಅವನೇನಾದ್ರೂ ತೆಗೆದುಕೊಂಡರೆ ಕೋರ್ಟ್ನಲ್ಲಿ ಅವನು ವಾದ ಮಾಡಬಹುದು. ಆ ಮಹಾರ್ ಜಾತಿಗೆ ಸೇರಿದ ಅಂಬೇಡ್ಕರ್ ಅದು ಹೇಗೆ ಈ ಕೇಸ್ ಮೇಲೆ ಕೆಲಸ ಮಾಡುತ್ತಾನೆ, ನಾನು ನೋಡಿಯೇ ತೀರುತ್ತೇನೆ ಎಂದು ಸೈಯದ್ ಹಸನ್ ಇಮಾಮ್ ಸವಾಲು ಹಾಕುತ್ತಾರೆ. ಈ ಕೇಸಿಗೆ ಸಂಬಂಧಪಟ್ಟ ಫೈಲ್ಗಳನ್ನ ಆ ಶ್ರೀಮಂತ ವ್ಯಾಪಾರಿ ಬಾಬಾ ಅಂಬೇಡ್ಕರ್ ಬಳಿ ತೆಗೆದುಕೊಂಡು ಹೋಗುತ್ತಾನೆ ಹಾಗೂ ತನ್ನ ಮಗನನ್ನು ಹೇಗಾದ್ರೂ ಮಾಡಿ ಬದುಕಿಸಿಕೊಡಿ ಎಂದು ಬೇಡಿಕೊಳ್ಳುತ್ತಾನೆ. ಫೈಲನ್ನು ತೆಗೆದು ಬಾಬಾ ಸಾಹೇಬ್ ಇದರ ಬಗ್ಗೆ ಪರಿಶೀಲನೆ ಮಾಡುತ್ತಾರೆ. ಆ ಸಮಯದಲ್ಲಿ ಮೊದಲ ಕೇಸಿಗಾಗಿ ಕಾಯುತ್ತಿದ್ದ ಬಾಬಾ ಸಾಹೇಬ್ ಕೇಸ್ ಪೇಪರ್ ಓದಿ ಕೆಲ ಕಾಲ
ದಿಗ್ಭ್ರಾಂತರಾಗುತ್ತಾರೆ. ಬಾಬಾ ಸಾಹೇಬ್ ಅವರ ಮುಖದ ಹಾವಭಾವ ಕಂಡು ಆ ಶ್ರೀಮಂತ ವ್ಯಾಪಾರಿಗೆ ಹೆದರಿಕೆ ಉಂಟಾಗುತ್ತದೆ. ಬಾಬಾ ಸಾಹೇಬ್, ಹೇಗಾದರೂ ಮಾಡಿ ಈ ಕೇಸನ್ನ ತೆಗೆದುಕೊಳ್ಳಿ, ನಿಮಗೆ ಎಷ್ಟು ಬೇಕು ಹಣ ಅಷ್ಟು ಕೊಡುತ್ತೇನೆ, ದುಡ್ಡಿಗೆ ನನ್ನ ಬಳಿ ಬರ ಇಲ್ಲ. ನಾನು ಒಬ್ಬ ತಂದೆ, ಮಗನ ಸಾವನ್ನು ಹೇಗಾದರೂ ನಾನು ಸಹಿಸಬಲ್ಲೆ. ಆದರೆ ನನ್ನ ಹೆಂಡತಿ ಅಂದ್ರೆ ನನ್ನ ಮಗನ ತಾಯಿ ತನ್ನ ಮಗನನ್ನ ಕಳೆದುಕೊಂಡರೆ ಅವಳು ಕೂಡ ಬದುಕುವುದಿಲ್ಲ. ಇಬ್ಬರನ್ನು ಕಳೆದುಕೊಂಡರೆ ನನ್ನ ಗತಿ ಏನು? ನಾನು ಬದುಕಿದ್ದು ಪ್ರಯೋಜನ ಏನು? ಯಾರಿಗೋಸ್ಕರ ನಾನು ಬದುಕಲಿ? ನನ್ನ ದುಡ್ಡು ನಾನು ತೆಗೆದುಕೊಂಡು ಏನು ಮಾಡಲಿ? ಮಗನೇ ಇಲ್ಲದಿದ್ದಾಗ ದುಡ್ಡು ಯಾವ ಲೆಕ್ಕ ಎಂದು ಅಂಗಲಾಚಿಸುತ್ತಾರೆ. ಆಗ ಶ್ರೀಮಂತ ವ್ಯಾಪಾರಿಯ ಮಾತನ್ನು ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸು ಕ್ಷಣಕಾಲ ಸ್ತಬ್ಧವಾಗುತ್ತದೆ ಹಾಗೂ ಕರಗುತ್ತದೆ. ಆಗ ಅಂಬೇಡ್ಕರ್ ಅವರ ತಾಯಿ ಅವರು ಚಿಕ್ಕವರಿದ್ದಾಗ ಹೇಳಿದ ಒಂದು ಮಾತು ಬಾಬಾ ಸಾಹೇಬ್ಗೆ ನೆನಪಿಗೆ ಬರುತ್ತದೆ. ಭೀಮಾ, ದುಡ್ಡಿಗಾಗಿ ಎಂದು ಸುಳ್ಳು ಹೇಳಬೇಡ. ಆದರೆ ನಿನ್ನ ಸುಳ್ಳಿನಿಂದ ಯಾರೊಬ್ಬರ ಜೀವ ಉಳಿಯುತ್ತದೆ ಎಂದರೆ ಮಾತ್ರ ನೀನು ಸುಳ್ಳು ಹೇಳು ಎಂದು ಆ ತಾಯಿಯ ಮಾತು ಅವರಿಗೆ ನೆನಪಿಗೆ ಬರುತ್ತದೆ. ಹಾಗೂ ಅದು ನಿಜ ಎನಿಸುತ್ತದೆ. ಒಂದು ವೇಳೆ ನಾನು ಈ ಕೇಸನ್ನ ತೆಗೆದುಕೊಂಡರೆ ಒಂದಲ್ಲ ಎರಡು ಜೀವಗಳನ್ನ ಉಳಿಸಿದ ಹಾಗೆ ಆಗುತ್ತದೆ. ಹೀಗೆಂದು ಆ ಶ್ರೀಮಂತ ವ್ಯಾಪಾರಿಯ ಕೇಸನ್ನ ಅವರು ಕೈಗೆತ್ತಿಕೊಳ್ಳುತ್ತಾರೆ. ಆದರೆ ಒಂದು ಕಂಡೀಷನ್ ಹಾಕುತ್ತಾರೆ. ಅದೇನೆಂದ್ರೆ, ಈ ಕೇಸ್ಗಾಗಿ ನಾನು ದುಡ್ಡನ್ನ ತೆಗೆದುಕೊಳ್ಳುವುದಿಲ್ಲ. ಈ ಕೇಸ್ ಕೇವಲ ಮಾನವೀಯತೆಯಾಗಿ ಈ ಕೋರ್ಟ್ ನಲ್ಲಿ ನಾನು ವಾದ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಶ್ರೀಮಂತ ವ್ಯಾಪಾರಿ ನಿಜಕ್ಕೂ ಆಶ್ಚರ್ಯಚಕಿತನಾಗುತ್ತಾನೆ. 10 ದಿನಗಳ ನಂತರ ಈ ಕೇಸ್ ಬಗ್ಗೆ ಕೋರ್ಟ್ ನಲ್ಲಿ ವಿಚಾರಣೆ ಪ್ರಾರಂಭವಾಗುತ್ತದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ವ್ಯಾಪಾರಿಯ ಮಗನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕೆಂದು ವಾದ ಮಾಡುತ್ತಾರೆ. ಆಗ ನ್ಯಾಯಾಧೀಶರು ಶ್ರೀಮಂತ ವ್ಯಾಪಾರಿಯ ಮಗನ ಪರವಾಗಿ ವಾದ ಮಾಡುತ್ತಿದ್ದ ಬಾಬಾ ಸಾಹೇಬ್ ಅವರಿಗೆ ತಮ್ಮ ವಾದವನ್ನ ಮಂಡಿಸಲು ಹೇಳುತ್ತಾರೆ. ಆಗ ಅಂಬೇಡ್ಕರ್ ಎದ್ದು, ನ್ಯಾಯಾಧೀಶರೇ, ನಾನು ಈ ಕೇಸ್ ಬಗ್ಗೆ ಏನು ಹೇಳುವುದಿಲ್ಲ. ನನ್ನ ಬಳಿ ಹೇಳಲು ಏನೂ ಇಲ್ಲ. ಯಾವ ಸಾಕ್ಷಿ ಆಧಾರಗಳು ಕೂಡ ಇಲ್ಲ. ನೀವು ನಿಮ್ಮ ತೀರ್ಪನ್ನ ಪ್ರಕಟಿಸಿ ಎಂದು ಹೇಳಿಬಿಡುತ್ತಾರೆ. ಇದನ್ನು ಕೇಳಿದಂತಹ ಆ ಶ್ರೀಮಂತ ವ್ಯಾಪಾರಿಗೆ ಭಾರಿ ಆಘಾತವಾಗುತ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಕುಳಿತಿದ್ದಂತಹ ನ್ಯಾಯಾಧೀಶರಿಗೂ ಇತರೆ ವಕೀಲರಿಗೂ ಆಗಲಿ ನಿಜಕ್ಕೂ ಇದು ಆಶ್ಚರ್ಯಪಡಿಸುತ್ತದೆ. ಆ ಶ್ರೀಮಂತ ವ್ಯಾಪಾರಿಯಂತೂ ಪಶ್ಚಾತ್ತಾಪ ಪಡುತ್ತಾನೆ. ಯಾಕಾದ್ರೂ ನಾನು ಇಂತಹ ವ್ಯಕ್ತಿಗೆ ನನ್ನ ಕೇಸನ್ನ ಕೊಟ್ಟೆ ಅಂತ. ಅಂಬೇಡ್ಕರ್ ಅವರ ಮಾತನ್ನ ಕೇಳಿ ಇಡೀ ಕೋರ್ಟ್ ರೂಮ್ ಸ್ತಬ್ಧವಾಗುತ್ತದೆ. ಶ್ರೀಮಂತ ವ್ಯಾಪಾರಿ ಅಲ್ಲಿಯೇ ಮೂರ್ಛೆ ಹೋಗಿ ಬೀಳುತ್ತಾನೆ. ನ್ಯಾಯಾಧೀಶರು ಆ ಶ್ರೀಮಂತ ವ್ಯಾಪಾರಿ ಮಗನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿಬಿಡುತ್ತಾರೆ ಹಾಗೂ ಅವರ ತೀರ್ಪನ್ನ ಕೊಟ್ಟೇ ಬಿಡುತ್ತಾರೆ. ಮುಂದೆ 1 ವಾರದ ನಂತರ ಜೈಲಿನಲ್ಲಿ ಆ ಶ್ರೀಮಂತ ವ್ಯಾಪಾರಿಯ ಮಗನಿಗೆ ಗಲ್ಲು ಶಿಕ್ಷೆಗೆ ಕರೆದುಕೊಂಡು ಹೋಗುತ್ತಾರೆ. ಹಾಗೂ ಅವನಿಗೆ ಗಲ್ಲು ಶಿಕ್ಷೆ ಕೊಡಲು ಅವನ ತಲೆಯ ಮೇಲೆ ಕಪ್ಪು ಬಣ್ಣದ ಬಟ್ಟೆಯನ್ನ ಮುಚ್ಚಿ ಕುತ್ತಿಗೆಗೆ ಹಗ್ಗವನ್ನ ಹಾಕುತ್ತಾರೆ. ಹಗ್ಗ ಹಾಕುವವರೆಗೂ ಸುಮ್ಮನಿದ್ದ ಅಂಬೇಡ್ಕರ್ ಹಗ್ಗ ಹಾಕಿ ಕ್ಷಣಕಾಲ ಕಾದ ಬಾಬಾ ಸಾಹೇಬರು, ಸಾಕು, ಈಗ ನನ್ನ ಕ್ಲೈಂಟ್ಗೆ ಗಲ್ಲು ಶಿಕ್ಷೆ ಕೊಟ್ಟು ಆಗಿದೆ, ಆ ಹಗ್ಗವನ್ನ ತೆಗೆದು ಅವರನ್ನ ಬಿಡುಗಡೆ ಮಾಡಿ ಎಂದು ಜೈಲರ್ಗೆ ತಾಕೀತು ಮಾಡುತ್ತಾರೆ. ಅಲ್ಲಿದ್ದ ಜೈಲರ್ ಭೀಮರಾವ್ ಅವರನ್ನು ಪ್ರಶ್ನೆ ಕೇಳುತ್ತಾರೆ, ಯಾಕೆ ನೀವು ಗಲ್ಲು ಶಿಕ್ಷೆಯನ್ನ ತೆರೆಯುತ್ತಿದ್ದೀರಾ ಎಂದು. ಆಗ ಭೀಮರಾವ್ ಅಲ್ಲಿದ್ದ ಜೈಲರ್ಗೆ ನ್ಯಾಯಾಧೀಶರು ಕೊಟ್ಟಂತಹ ತೀರ್ಪಿನ ಪ್ರತಿಯನ್ನ ಅವರಿಗೆ ತೋರಿಸುತ್ತಾರೆ. ಅದರಲ್ಲಿ ಹೀಗೆ ಬರೆದಿತ್ತು, ಶ್ರೀಮಂತ ಮಗನಿಗೆ ಗಲ್ಲು ಶಿಕ್ಷೆ ಅಂತ. ಈಗಾಗಲೇ ನೀವು ಗಲ್ಲು ಶಿಕ್ಷೆ ಕೊಟ್ಟಾಗಿದೆ. ಅಂದರೆ ಒಬ್ಬ ಕೈದಿಯ ಕುತ್ತಿಗೆಗೆ ಸುತ್ತಲೂ ಹಗ್ಗವನ್ನ ಹಾಕಿದರೆ ಅದು ಗಲ್ಲು ಶಿಕ್ಷೆ. ಅದು ಈಗ ಹಾಕಿ ಆಗಿದೆ. ಆದರೆ ನೀವು ಈ ಶಿಕ್ಷೆಯಿಂದ ನನ್ನ ಕ್ಲೈಂಟಿನ ಜೀವವನ್ನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇದು ನ್ಯಾಯಾಧೀಶರು ಕೂಡ ತಮ್ಮ ಆದೇಶದಲ್ಲಿ ಬರೆದಿಲ್ಲ. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಶ್ರೀಮಂತ ವ್ಯಾಪಾರಿಯ ಮಗನ ಜೀವವನ್ನ ಉಳಿಸುತ್ತಾರೆ. ಇದಕ್ಕೆ ಅನ್ನೋದು ವಕೀಲರ ನಿಜವಾದ ಬುದ್ಧಿ ಅಂತ. ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕೇಸನ್ನ ಗೆಲ್ಲುತ್ತಾರೆ ಹಾಗೂ ಶ್ರೀಮಂತ ವ್ಯಾಪಾರಿಯ ಮಗನನ್ನ ಬದುಕಿಸುತ್ತಾರೆ. ಹೌದು ಸ್ನೇಹಿತರೆ, ಆಮೇಲೆ ಈ ಒಂದು ಕಾನೂನಿನ ಮೇಲೂ ಕೂಡ ಮುಂದೆ ಬ್ರಿಟಿಷ್ ಸರ್ಕಾರ ತಿದ್ದುಪಡಿಯನ್ನ ತರುತ್ತದೆ. ಅಲ್ಲಿಯವರೆಗೆ ಇದ್ದ ಗಲ್ಲು ಶಿಕ್ಷೆಯನ್ನ ಬದಲಾಯಿಸಿ ಹ್ಯಾಂಗ್ ಟಿಲ್ ಡೆತ್ ಅನ್ನುವ ತಿದ್ದುಪಡಿಯನ್ನ ತರುತ್ತದೆ. ಅಂದರೆ ಸಾಯುವವರೆಗೂ ಒಬ್ಬ ವ್ಯಕ್ತಿಯನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಕಾನೂನಿನಲ್ಲಿ ಬದಲಾವಣೆ ತರಲಾಗುತ್ತದೆ. ಆ ಕಾನೂನು ಇವತ್ತಿನವರೆಗೂ ಅಸ್ತಿತ್ವದಲ್ಲಿದೆ ಸ್ನೇಹಿತರೆ. ಈ ರೀತಿ ನಮ್ಮ ಕಾನೂನಲ್ಲಿ ಹಲವಾರು ದೌರ್ಬಲ್ಯಗಳಿವೆ. ಕೇವಲ ಒಂದು ಶಬ್ದ ಕಾನೂನಲ್ಲಿ ಏನೆಲ್ಲ ಬದಲಾವಣೆಯನ್ನ ಮಾಡಬಹುದು ಎಂದು ಇದರಿಂದಲೇ ಗೊತ್ತಾಗುತ್ತದೆ. ಹೌದು, ಇಂತಹ ಬ್ರಿಲಿಯಂಟ್ ತಲೆ ಇದ್ದಂತಹ BR ಅಂಬೇಡ್ಕರ್ ಮುಂದೆ ನಮ್ಮ ಕಾನೂನನ್ನ ಅಂದರೆ ಸಂವಿಧಾನವನ್ನ ಬರೆಯುತ್ತಾರೆ. ಅವರೇ ನಮ್ಮ ಸಂವಿಧಾನ ಶಿಲ್ಪಿ ಎಂದು ಕೂಡ ಕರೆಸಲ್ಪಡುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಅಂಬೇಡ್ಕರ್ ಮಾಡಿದ ಈ ಒಂದು
ವಾದ ಇಡೀ ದೇಶದಲ್ಲಿಯೇ ಹೆಸರು ಮಾಡಿತ್ತು. ನಿಜಕ್ಕೂ ನೀವು ಅಂಬೇಡ್ಕರ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಈಗಲೇ ಎಲ್ಲರ ಜೊತೆ ಶೇರ್ ಮಾಡಿ. ಅಂಬೇಡ್ಕರ್ ಅವರ ಬಗ್ಗೆ ಇನ್ನಷ್ಟು ಅದ್ಭುತ ಮಾಹಿತಿಗಳನ್ನು ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಜಯವಾಗಲಿ, ನಿಮಗೆಲ್ಲ ಶುಭವಾಗಲಿ.